ಕೊನೆಗೂ ನಮ್ಮ ಶೈನಿಂಗ್ ಅಟ್ಯಾಕರ್ಸ್ ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟವರನ್ನ ಅಭಿನಂದಿಸಬೇಕು. ಈಗ ಕಾರಿಂಜ ಈಗಾಗಲೇ ನಮಗೆ ಫ್ರೆಂಡ್ಸ್ ಕಾರಿಂಜ ಮತ್ತು ಲಕ್ಷ್ಮೀ ಜನಾರ್ದನ ಬಲಂದು ಅಗಲಿಗೆ ಚೆಂಡದ ಬೆಟ್ಟನೆ ಅವಡ ಬರಿಯರ ಅಂತಿಂತು ತರಾಬು ಶಾಮಿಗೆ ಉಳ ಇವತ್ತರಣಿಗೆ ಒಂದು ಭಾಗದಲ್ಲಿರೋದು ಫ್ರೆಂಡ್ಸ್ ಕಾರಿಂಜ ಲಕ್ಷ್ಮೀ ಜನಾರ್ದನ ಕೇಪ್ ತಂಡ ಇರೋದು ಒಂದು ಬಲಾಢ್ಯ ತಂಡವೆನ್ನೆನಿಸಿಕೊಂಡು ಬಂಟ್ವಾಳ ತಾಲೂಕನ್ನು ಪ್ರತಿನಿಧಿಸುವಂತಹ ಕಾರಿಂಜ ಫ್ರೆಂಡ್ಸ್ ಕಾರಿಂಜ ಸಾಗಿ ಬರ್ತಾ ಇದೆ. ಒಂದು ಸುತ್ತಿನ ಮುನ್ನಡೆಯಲ್ಲಿ ಕಾರಿಂಜ ಇದು ಬಲಾಢ್ಯ ತಂಡ. ಅವು 12 ಗಂಟೆ ರಾತ್ರಿಗೆ ಮಂತ್ರಿತುಲ್ಲ ಇವತ್ತು ಮೊಬೈಲ್ ಹೋಯ್ತಿಲಾಗ ಆಗ್ತಾವು. ಅಭಿನಂದನೆಗಳು. ತೊಂದರೆ ಈಗ ಸಮಾಜ ಉಂಟು ಇತ್ತೀಚಿನ ನಮ್ಮಲ್ಲಿ ಸಾಗಿ ಬರ್ತಾ ಇದೆ. ಈ ಮುಖೇನವಾಗಿ ಒಂದು ಸುತ್ತಿನ ಮುನ್ನಡೆಯಲ್ಲಿ ಫ್ರೆಂಡ್ಸ್ ಕಾರಿಂಜ. ಪ್ರೇಮ್ ಈಗ ಸೇವೆ ಆಗಿಬಿಟ್ಟಿಗೆ ಮಸೀದಿ ಬರ್ತು ಮುಂದುವರಿಸ ಲಕ್ಷ್ಮೀನಾರಾಯಣ ಕೇತ ಅದ್ಭುತವಾಗಿರ್ತಕ್ಕಂಥ ಪಂದ್ಯಾಟವನ್ನು ಆಯೋಜನೆ ಮಾಡ್ತಿದ್ದಾರೆ. ಸಿಡಿ ವಿಭಾಗದಲ್ಲಿ ಸೌಹಾರ್ದಯುತವಾಗಿ ನಾವೆಲ್ಲ ಒಟ್ಟಿಗೆ ಜೀವನ ಮಾಡುವಂತಹ ವ್ಯವಸ್ಥೆಯಲ್ಲಿ ನಾವೆಲ್ಲ ಸಾಗಿ ಬರ್ತಾ ಇದೆ. ಮುನ್ನಡೆಯಲ್ಲಿ ಬಲಾಢ್ಯಗೊಂಡ ಕಾರಿಂಜ 28ನೇ ತಾರೀಕಿನಂದು ಸಿಂಗಲ್ ಗ್ರಿಪ್ ಮಾದರಿಯ ಪಂದ್ಯಾಕೂಟವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡುವಂತಹ ಒಂದು ಕ್ರೀಡಾ ಸಂಸ್ಥೆಯಾಗಿದೆ ಫ್ರೆಂಡ್ಸ್ ಕಾರಿಂಜ ಯಥಾಸ್ಥಿತಿ ಮುನ್ನಡೆಯಲ್ಲಿ. ನಿಗಲ ತಪ್ಪಾಗ್ತಾವ ಜಾಗೃತ ದೋಷ.